ಮತ್ತೆ ದಾಯಾದ್ಯ ಮತ್ಸರದ ವಿಷಯ. ನೀನು ದಾಯಾದ್ಯ ಮತ್ಸರ ಅನ್ನುವಂತಹ ಪದ ಪ್ರಯೋಗವನ್ನು ಮಾಡಿದಲ್ಲಿಗೆ ಅದರ ಬೆಲೆ ಕಳೆದುಕೊಂಡೆ. ಮತ್ಸರ ಉಂಟು ಅನ್ನೋದನ್ನು ನೀನೇ ಒಪ್ಪಿಕೊಂಡ ಮೇಲೆ ಆ ಬೆಂಕಿಗೆ ಗಾಳಿ ಹಾಕುವುದಕ್ಕೆ ಇನ್ನೊಬ್ಬ ಬೇಕಾದ ಅಗತ್ಯ ಏನು? ರಾಜ್ಯ ಬೇಡ, ಕುರುರಾಯ ಶುಚಿಯನ್ನು ಕೇಳಿದರೆ ಸಾಕು. ನಿನ್ನ ಸಾರಿ ಹೇಳಿದಂತೆ ಅಂತಹ ನಿಮ್ಮಲ್ಲಿ ಅಕ್ಷೋಹಿಣಿಗಟ್ಟಲೆ ಸೈನ್ಯ ಸಂಗ್ರಹ ಹೇಗಾಯಿತು ಆಗಿದೆ ಅಂತ ಆದ್ರೆ ಯುದ್ಧಕ್ಕೋ ಸಂಗ್ರಾಮಕ್ಕೋ ಕಲಹಕ್ಕೋ ಒಳಗಿನೊಳಗೆ ನೀವು ಸಿದ್ಧರಾಗುತ್ತಿದ್ದೀರಿ ಅನ್ನೋದೇ ತಾತ್ಪರ್ಯ. ಹಾಗಾದ್ರೆ ಪ್ರಪಂಚದಲ್ಲಿ ಕರ್ಣನನ್ನು ಕೌರವನನ್ನು ಖಳನಾಯಕರನ್ನಾಗಿ ತೋರ್ಪಡಿಸಿ ನೀವು ನಾಯಕರಾಗಿ ವಿಜೃಂಭಿಸಬೇಕು ಅನ್ನೋದು ನಿಮ್ಮ ಉದ್ದೇಶ. ಆದ್ರೆ ಒಳಗಿನ ಗುಟ್ಟು ಏನು ಅನ್ನುವುದು ಈ ಸಮರಕ್ಕೆ ಸನ್ನಹರಾದಂತಹ ಕಾಲದಲ್ಲಿ ವೇದ್ಯವಾಗಿದೆ. ಆದ್ದರಿಂದ ನೀನು ಕೊಡವೆಯಲ್ಲಿ ಅಧಿಕ ಸಮರ್ಥ ಅನ್ನುವಂತಹ ಭಾವದಿಂದ ಇಲ್ಲಿ ಮನೆತು ನಿಂದೆ ಎಂದಾದರೆ ಅಂದು ಪರೀಕ್ಷಾ ರಂಗದಲ್ಲಿ ಕಂಡ ಕರ್ಣರಲ್ಲ ಇವ. ಆಮೇಲೆ ಬೆಳೆದದ್ದಷ್ಟು ಅನ್ನೋದನ್ನು ತೋರಿಸಬೇಕು.
Tira